BJP ಒಂದು ಪ್ರಶ್ನೆ ಕೇಳಬೇಕು ನನಗೆ, ನಿಮಗೆ ಸಿದ್ಧಾಂತಗಳಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತ ಇದೆ, ಕಮ್ಯುನಿಸ್ಟ್ ಪಕ್ಷಕ್ಕೆ ಸಿದ್ಧಾಂತ ಇದೆ, ಇನ್ನೊಂದು ಪಕ್ಷಕ್ಕೆ ಸಿದ್ಧಾಂತ ಇದೆ. BJP ಪಕ್ಷಕ್ಕೆ ಯಾವುದೇ ಸಿದ್ಧಾಂತ ಇಲ್ಲ. ಯಾಕೆಂದ್ರೆ ಅವ್ರ ಪಕ್ಷನೇ ಅಲ್ಲ. ಅವರು ಹಿಂದೆ ಒಬ್ಬರಿದ್ದಾರೆ, ಸಂಘ ಪರಿವಾರದವರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅವರು ಸಿದ್ಧಾಂತನ ಇವ್ರದ್ದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇವರು. BJP ಅವ್ರು ಎಂಥವ್ರು ಅಂದರೆ, ಮನೆ ಮುಂದೆ ಒಂದು ಬೆದರು ಬೊಂಬೆ ಇಡ್ತೀವಲ್ಲ, ನೀವು ಬೆದರು ಬೊಂಬೆ ಪಕ್ಷ. ನಿಮ್ದು ಸ್ವಂತ ಬುದ್ಧಿ ಇಲ್ಲ ನಿಮ್ಮದು. ನಮಗೆ ನೀವು ಯಾರು ಅಂತ ಗೊತ್ತಾಗಬೇಕು. ಸಂಘ ಪರಿವಾರದವ್ರು ಏನು ಹೇಳ್ತಿದ್ದಾರೆ ನಮಗೆ ಗೊತ್ತು, ಅಟ್ಲೀಸ್ಟ್ ಹೇಳ್ತಾ ಇದ್ದಾರೆ ನಾವು ಯಾರು ಅಂತ. ನಮ್ಮದು ಸನಾತನ ಧರ್ಮ, ಹಿಂದೂ ರಾಷ್ಟ್ರ ನೀವು ಹೇಳ್ತಿದ್ರಿ, ನಿಮ್ಮ ಜೊತೆ ಮಾತಾಡೋದು ಗೊತ್ತು. ನಿಮ್ಮ ಜೊತೆ ಏನ್ರಿ ಮಾತುಕತೆ? ನೀವು ಬೆದರು ಬಂದ ಪಕ್ಷ, ನೀವು ಮನೆ ಮುಂದೆ ಇಟ್ಕೊಂಡ್ರವ್ರು. ನೀವು ಏನಿದೆ ನಿಮಗೆ ಸಿದ್ಧಾಂತ? ಯಾವ ಸಿದ್ಧಾಂತದ ಬಗ್ಗೆ ಮಾತಾಡ್ತಿದ್ದೀರಿ? ಮತ್ತು ಆ ದೇಶ, ಆ ಪಕ್ಷದ ಇವ್ರನ್ನ ನೋಡಿ, ನಾಯಕರನ್ನು ನೋಡಿ, ಕರ್ನಾಟಕದ ನಾಯಕಗಳನ್ನು ನೋಡಿ. ಇವ್ರಿಗೆ ಏನಾದರೂ ಹೇಳಬೇಕಂದ್ರೆ ಅಲ್ಲಿಂದ ಬರಬೇಕು ಒಬ್ಬೊಬ್ರು. ಯಾವುದೋ ದೇಶದ ಮುಖ್ಯಮಂತ್ರಿ ಬರಬೇಕು, ಅಲ್ಲಿಂದ ಪ್ರಧಾನಿ ಬರಬೇಕು, ಅಮಿತ್ ಶಾ ಅವ್ರು ಬರಬೇಕು. ಅವ್ರು ಬಂದರೆ ಇವ್ರ ಮುಂದೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಳ್ಬೇಕು, ಪಾದ ಮುಟ್ಟಬೇಕು. ಯಡಿಯೂರಪ್ಪನವರೇ, ನಿಮ್ಮ ವಯಸ್ಸೇನು? ಆ ಅಮಿತ್ ಶಾ ಅವ್ರ ವಯಸ್ಸೇನ್ರಿ? ನಿಮ್ಮ ವಯಸ್ಸಿಗೆ ನಿಮಗೆ ಮರ್ಯಾದೆ ಇಲ್ಲ, ಕಾಲಲ್ಲಿ ಬಿಡ್ತೀರಿ. ಏನು ಅವ್ರು ಬಂದು ಆಳ್ತಾರೆ ಕರ್ನಾಟಕನ? ಅಮಿತ್ ಶಾ ಅವ್ರು ಆಳ್ತಾರೆ ಅಂದ್ರೆ ಯಾರಿಗೆ ಮಾರ್ಬೇಕು ಅಂತಿದ್ರಿ ದೇಶನ ನೀವು? ಏನು ಅರ್ಹತೆಯಿಂದ ಬಂದು ಆಳ್ತಾರೆ ಅವರು? ಅಮಿತ್ ಶಾ ಅವರ ಅರ್ಹತೆಗಳನ್ನು ಕೇಳ್ತೀನಿ ನಾನು. ಈ ದೇಶದ ರಾಜಕಾರಣದಲ್ಲಿ ಬಹಳ ಅಭಿವೃದ್ಧಿ ಪರವಾದ ಒಂದು ಯೋಜನೆಯನ್ನು ಕೊಟ್ಟವರ ಅಮಿತ್ ಶಾ. ನನ್ನ ಯುವಕರನ್ನು ವೈಜ್ಞಾನಿಕ ಪರವಾಗಿ ಮುನ್ನಡೆಸುವಂತಹ ಒಂದು ಯೋಚನೆಯನ್ನು ಕೊಟ್ಟವರ ಅಮಿತ್ ಶಾ. ಏನವರ ಅರ್ಹತೆ? ಅಮಿತ್ ಶಾ ಅವರು ಬಂದರೆ ಏನಾದರೂ ಮಾಡಿಬಿಡ್ತಾರೆ, ಅವ್ರು ಹೇಗಾದರೂ ಮಾರಿ ಯಾರನ್ನಾದ್ರೂ ಕೊಂಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ಹೇಗಾದರೂ ಇವರಿಬ್ಬರನ್ನ ಸೇರಿಸ್ಬಿಟ್ಟು ಇನ್ನೊಂದು ಪಕ್ಷ ರಚಿಸ್ಬಿಡ್ತಾರೆ. ಅವರು ಮಹಾಚಾಣಾಕ್ಷ, ಅವರ ಕುಟಿಲ ತಂತ್ರಗಳು ನಿಮಗೆ ಗೊತ್ತಿಲ್ಲ. ಇದೆಲ್ಲ ನನ್ನ ದೇಶಕ್ಕೆ ಬೇಕಾದ ಯೋಗ್ಯತೆನೇನ್ರಿ? ಯೋಗ್ಯತೆ ನನ್ನ ದೇಶಕ್ಕೆ ಬೇಕಾಗಿರೋದು ಇದು. ಅಲ್ಲಿಂದ ಒಬ್ಬರು ಮುಖ್ಯಮಂತ್ರಿ ಹೊರಟರು, ನಿಮ್ಮನೆ ನೋಡ್ಕೊಳಕ್ ಗೊತ್ತಿಲ್ಲ, ಕರ್ನಾಟಕಕ್ಕೆ ಯಾಕೆ ಬರ್ತೀರಿ? ಬನ್ನಿ. ನಾನು ಬಹಳ ದೊಡ್ಡ ಅಭಿಮತದಿಂದ ಗೆದ್ದ ನನ್ನ ರಾಜ್ಯದಲ್ಲಿ ಈ ಥರದ ಪ್ರಯೋಜಕ ಕೆಲಸಗಳನ್ನು ಮಾಡಿದ್ದೇನೆ, ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಅಂತ ಬನ್ನಿ. ಟಿಪ್ಪು ಜಯಂತಿ ಮಾಡಬೇಡಿ, ಹನುಮಾನ್ ಜಯಂತಿ ಮಾಡಿ. ನೋಡಿ, ಈ ಥರ ಒಡೆದಾಡೋ ಕಥೆ ಎಲ್ಲ ಹೇಳ್ಬಿಡಿ ನಮ್ಮ ಹತ್ರ. ಅದಕ್ಕೆ ಸಾಕು ನಮ್ಮ ಸಾಹೇಬರು ಮೋದಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಉತ್ತರ ಭಾರತದಿಂದ ಬರ್ತಿರೋ ಅಂತ ಹೇಳ್ತಿದ್ರಿ, ಹಾಗೆಲ್ಲ ನಾನು ಬಂದು ಕನ್ನಡ ಕಲಿಯುತ್ತೇನೆ, ನನ್ನನ್ನು ಕನ್ನಡಿಗನನ್ನಾಗಿ ನೋಡಿ. ನಿಮಗೆ ಅಮ್ನೀಸಿಯಾ ಅನಿಸುತ್ತೆ, ಮತಿಭ್ರಮಣೆ ಬಂದ್ಬಿಟ್ಟಿದೆ ನಿಮಗೆ. ಗುಜರಾತ್ನಲ್ಲಿ ನೀವೇನು ಮಾತಾಡಿದ್ರಿ ಸ್ವಾಮಿ? ನಾನೊಬ್ಬ ಗುಜರಾತಿ, ಗುಜರಾತಿಗೆ ಮಾತ್ರ ಗುಜರಾತಿನ ಸಮಸ್ಯೆ ಗೊತ್ತಾಗುತ್ತದೆ, ಈ ಮಣ್ಣಿನ ಮಗ ನಾನು. ಆಗ ನೀವು ಗುಜರಾತಿ, ಈ ಕನ್ನಡಿಗರಾಗ್ಬಿಡ್ತಾರೆ, ನಾಳೆ ತಮಿಳ್ನವರಾಗ್ಬಿಡ್ತಾರೆ, ತೆಲುಗುನವರಾಗ್ಬಿಡ್ತಾರೆ, ಮಲಯಾಳಿಗಳಾಗ್ಬಿಡ್ತಾರೆ. ನಿಮಗೆ ಭಾಷೆ ಕಲಿಬೇಕು ಅಂತಿದ್ರೆ ಪ್ರಧಾನಿಗಳೇ, 2019 ಮೇಲೆ ನೀವು ನಿರುದ್ಯೋಗಿ. ಇಲ್ಲಿ ಬನ್ನಿ, ಕರ್ನಾಟಕ ರಾಜ್ಯಕ್ಕೆ ಬನ್ನಿ. ಶಾಲಾ ಮಕ್ಕಳ ಜೊತೆ ನಿಮ್ಮನ್ನು ಕೂರಿಸಲ್ಲ ಕಲಿಯೋಕ್ಕೆ, ಅಲ್ಲಿ ಸೀಟಿಲ್ಲ ನಿಮಗೆ. ವಯಸ್ಕರ ಶಿಕ್ಷಣ ತರಬೇತಿ ಕೇಂದ್ರ ಅಂತಿದೆ, ಬಂದು ಕಲಿತ. ನಿಮ್ಮ ಕೀಟಗಳನ್ನು ತೀರ್ಸಕ್ಕೆ ಕರ್ನಾಟಕ ಬೇಕು ನಿಮಗೆ. ಒಬ್ಬ ನಾಯಕ ಮಾತಾಡೋ ಹಕ್ಕಿಲ್ಲ, ಅರ್ಹತೆ ಇಲ್ಲ. ಯುವಕರು ನನ್ನಂಥವ್ರು ದನಿ ಎತ್ತಿದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ನಿಮ್ಮ ಹತ್ರ. ಆಳ್ವಿಕೆ ಗೊತ್ತೇನ್ರಿ ನಿಮಗೆ? ನಿಮ್ಮ ಇಡೀ ರಾಜಕಾರಣ 3.5 ವರ್ಷದಲ್ಲಿ ಬತ್ತಲಾಗಿ ನಿಂತಿದೆ ನಮ್ಮ ಮುಂದೆ. ಏನ್ ಮಾಡಿದ್ರಿ ನೀವು ಬಂದಾಗ? ಭವಿಷ್ಯದ ಕನಸುಗಳು, 2 ಕೋಟಿ ಕೆಲಸ, ರೈತರಿಗೆ ಇನ್ನು ತೊಂದರೆ ಇಲ್ಲ, ಅವರ ಜೇಬಿನಲ್ಲಿ ದುಡ್ಡು ಇರುತ್ತದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುತ್ತೇವೆ. ರೈತರೇ, ನೀವಿನ್ನು ಮನೆಯಲ್ಲಿಯೇ ಇರಿ, ನಿಮ್ಮ ಕಿಸೆಯಲ್ಲಿ ದುಡ್ಡು ಇರುತ್ತದೆ. ಆಪ್ಕಿ ಪಾಸ್ ಪೈಸೆ रहेगा. ಕಪ್ಪು ಹಣವನ್ನು ನಾನು ವಿರೋಧಿಸುತ್ತೇನೆ. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿರುತ್ತೆ.
ನನಗೆ 50 ದಿನ ಕೊಡಿ, ತಪ್ಪಾಗಿದ್ರೆ ಶಿಕ್ಷೆ ಕೊಡಿ. ಆಗ 1 ವರ್ಷ ಆಯಿತು, ಎಷ್ಟು ಕಪ್ಪಣ ಬ್ಯಾಂಕಿಗೆ ಬಂದದ್ದು ಲೆಕ್ಕ ಕೊಡೋ ಯೋಗ್ಯತೆ ಇಲ್ಲ. ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಆಯ್ತಪ್ಪ, ಏನೋ ದೊಡ್ಡ ಮನುಷ್ಯ ಹೇಳ್ತಾವನ, ಏನೋ ಬರ್ತಾನೆ ಅಂದ್ಕೊಂಡು ನಾವು ನಿಂತ್ಕೊಂಡ್ರೆ, ಬ್ಯಾಂಕ್ನಲ್ಲಿ ನಾನು ನೀವು ಜನಸಾಮಾನ್ಯರು ನಿಂತ್ಕೊಂಡಿದ್ದೆ ಆಯಿತು. ಪ್ರತಿದಿನ ಬೆಳಿಗ್ಗೆ ಪೇಪರ್ ಓದಿದ್ರೆ ಯಾರೋ ದೊಡ್ಡ ಮನುಷ್ಯರು ಬಂದರು, ಹಿಂದ್ಗಡೆ ಗಾಡಿ ತೊಗೊಂಡ್ಬಂದರು, ಬ್ಯಾಂಕ್ ಮ್ಯಾನೇಜರ್ ಜೊತೆ ಸೇರಿಕೊಂಡ್ರು, ದೊಡ್ಡ ದೊಡ್ಡ ಹೊಸ ನೋಟ್ಗಳು ಹೊತ್ಕೊಂಡು ಹೋಗ್ರಂತೆ. ಅವತ್ತು ನಿಂತಿದ್ದೀವಿ, ಇವತ್ತು ನಿಂತಿದ್ದೀವಿ. 1.5 ವರ್ಷ ಬೇಕಂದ್ರೆ ನಿಮಗೆ ನೋಟ್ ಪ್ರಿಂಟ್ ಮಾಡೋಕ್ಕೆ. ಏನು ಗೊತ್ತು ನಿಮಗೆ? ರೈತರ ಮನ್ನಾ ಯಾಕೆ ಇಷ್ಟು ಲಕ್ಷ ಜನ ರೈತರು ರೋಡ್ನಲ್ಲಿ ನಿಂತಿದ್ದಾರೆ? ಉತ್ತರ ಹೇಳಲ್ಲ. ಇವ್ರು ಏನಂದ್ರೆ ಭವಿಷ್ಯದ ಕನಸುಗಳು, 2 ಕೋಟಿ ಉದ್ಯೋಗ ಪಕೋಡ ಮಾಡಿ ಅಂತ. ನಮಗೆ ಗೊತ್ತಿಲ್ವೇ? ನೀವು ಚಾಯ್ ಮಾಡಿ ಹಂಗಾದ್ರೆ ಏನನ್ಕೊಂಡ್ಬಿಟ್ಟಿದ್ರಿ ನೀವು? ಇವ್ರದ್ದು ಏನಂದ್ರೆ ಕತೆ, 3.5 ವರ್ಷದಿಂದ ಭವಿಷ್ಯವನ್ನು ತೋರಿಸಿ ನಮ್ಮನ್ನೆಲ್ಲ ನಂಬಿಸಿ 3.5 ವರ್ಷ ಆದ್ಮೇಲೆ ಕೆಲಸ ಮಾಡಿಲ್ಲ, ಕೇಳಿದ್ರೆ ಇತಿಹಾಸಕ್ಕೆ ಹೋಗ್ಬಿಡ್ತಾರೆ. ನೆಹರು ಏನು ಮಾಡಿದ್ರು? ಟಿಪ್ಪು ಸುಲ್ತಾನ್ ಏನು ಮಾಡಿದ್ರು? ಅಲ್ರಿ ರೀ, ನೀವು ತಾನೇ ಹೇಳಿದ್ದು ಇವತ್ತೇನು ಮಾಡ್ತೀನಿ ಅಂತ. ಅದನ್ನು ಕೇಳ, ಅಲ್ಲೇನು ಮಾಡ್ತಿದ್ದಾರೆ? ನೆಹರು ಏನು ಮಾಡಿದ್ರು ನನಗೆ ಯಾಕ್ರಿ? ನನ್ನ ಮುತ್ತಾತನ ಮುಖಾನೇ ನನಗೆ ನೆನಪಿಲ್ಲ. 8 ತಲೆಮಾರು ಆಚೆ ಇರೋ ಟಿಪ್ಪು ಸುಲ್ತಾನ್ ಕಟ್ಕೊಂಡು ನಾನು ಏನು ಮಾಡಲಿ? ನನಗೆ ನಾಳೆಯ ಭವಿಷ್ಯದ ಬಗ್ಗೆ ಹೇಳು. ಕೆಲಸ ಮಾಡಕ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೋಗು. ಬರೀ ಸುಳ್ಳು. ಇವ್ರುಗಳಿಗೆ ಒಂದು ರೋಗ ಇದೆ. ಈ ವಿಕ್ರಮ್ ಬೇತಾಳ ಕಥೆ ಇದೆಯಲ್ಲ, ಆ ಥರ ಒಂದು ರೋಗ. ದಿನಕ್ಕೆ 100 ಸುಳ್ಳು ಹೇಳಿದ್ರೆ ತಲೆ ಹೊಡೆದೋಗ್ಬಿಡುತ್ತೆ ಇವರಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿತಾ ಕಾಫಿ ಕುಡಿದಿದ್ದೀನಿ ಅನ್ನೋದು, ಮಾತ್ನಾಗ ಮುಂದಿಗೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಗೋಡ್ಸೇನು ಇಟ್ಕೊಳ್ಳೋದು ಅಲ್ವಾ? ಬರೀ ಸುಳ್ಳು. ಇವ್ರಿಗೆ ಲೆಕ್ಕಾಚಾರನೂ ಗೊತ್ತಿಲ್ಲ. ಇವ್ರಿಗೆ GST ಹಾಕ್ತಾರಂತೆ ಇವರು. ಅಲ್ಲೆಲ್ಲೋ ವಿದೇಶದಲ್ಲಿ ಹೋಗ್ಬಿಟ್ಟು 600 ಕೋಟಿ ಭಾರತೀಯರು ನನ್ನದು. ಇಡೀ ಪ್ರಪಂಚದ ಜನಸಂಖ್ಯೆನೇ ಆಗ್ತಿಲ್ರಿ 600 ಕೋಟಿ. ಸುಳ್ಳು ಹೇಳಕ್ಕೊಂದು ಮಿತಿ ಇರ್ಬೇಕ. ಸರಿ, ಬಾಯಿ ತಪ್ಪು ಹೇಳಿದೆಯಪ್ಪ. ನಾನು ನೋಡ್ತಾ ಇದ್ದೀನಿ 3.5 ವರ್ಷದಿಂದ 120 ಕೋಟಿ ಭಾರತೀಯರು, 120 ಕೋಟಿ ಭಾರತೀಯರು. ಯಾರು ಹೇಳಿದ್ರು ನಿಮಗೆ ಲೆಕ್ಕಾಚಾರ? ಕರ್ನಾಟಕದಲ್ಲಿ ನೀವಿಲ್ಲ, ತಮಿಳುನಾಡಿನಲ್ಲಿ ನೀವಿಲ್ಲ, ಕೇರಳದಲ್ಲಿ ನೀವಿಲ್ಲ, ಆಂಧ್ರದಲ್ಲಿ ನೀವಿಲ್ಲ, ತೆಲಂಗಾಣದಲ್ಲಿ ನೀವಿಲ್ಲ, ಪಂಜಾಬ್ನಲ್ಲಿ ನೀವಿಲ್ಲ, ಬೆಂಗಾಲ್ನಲ್ಲಿ ನೀವಿಲ್ಲ. ಯಾವ ಲೆಕ್ಕ ರೀ 120 ಕೋಟಿ? ಒಂದು ಸುಳ್ಳು 100 ಸಲ ಹೇಳಿದ್ರೆ ನಿಜ ಆಗ್ಬಿಡುತ್ತಾ? ನಿಮ್ಗೊಬ್ಬರಿಗೆ 56 ಇಂಚು, ನಮಗೂ ಇದೆ 56 ಇಂಚು ಇದೆ. ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ತಿರುಗಬೇಡಿ. ನಿಮ್ಗಂತ ಆಗ್ತಾ ಇಲ್ಲ. ನೋಡಿ, ಜನಕ್ಕೆ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತು ಜನಕ್ಕೆ. ಇವ್ರ ಮಧ್ಯಾಹ್ನ ಮತ್ತೆ ಈ ಥರ ಸುಳ್ಳುಗಳು ಹೇಳ್ಕೊಳ್ಳೋದನ್ನು ನಿಲ್ಲಿಸಿ ಮೊದಲು. ಆಮೇಲೆ ಇವರು ಹೊರಟ್ರಂತೆ, ಯಾರೋ ರೆಡ್ಡಿ ಬ್ರದರ್ಸ್ಗಳು ಬಂದ್ಬಿಟ್ರಂತೆ. ಒಬ್ಬರೇನೋ ರೆಡ್ಡಿಗಳು ಬೇಡ, ನಾನು ಹೋಗಲ್ಲ ಅಂತಾರೆ ಅವರು. ಇವರೇನೋ ರೆಡ್ಡಿಗಳು ಬಂದರೆ ಯಡಿಯೂರಪ್ಪನವರು ಅದೇ ಸೀಟ್ ಸಿಗುತ್ತಂತೆ. ನಮ್ಮ ಪ್ರಾಬ್ಲಮ್ ಏನಂದರೆ ಕರ್ನಾಟಕದ ಜನತೆಗೆ ರೆಡ್ಡಿಗಳು ಬಂದ್ರಪ್ಪ, ನಮ್ಮ ಬೆಟ್ಟ ಗುಡ್ಡಗಳನ್ನು ಯಾಕೆ ಕಾಪಾಡೋದು ಆ ದೇವರ ಅಂತ. ಜನರೇ ಯೋಚನೆ ಮಾಡಿ. ನಾವು ಯಾವ ಧರ್ಮದ ವಿರುದ್ಧವಲ್ಲ. ಮನುಷ್ಯ ಧರ್ಮವನ್ನು ತುಳಿದು ಅದರ ಮೇಲೆ ಯಾವ ಧರ್ಮವೂ ನಿಲ್ಲಲು ಸಾಧ್ಯವಿಲ್ಲ. ಎಲ್ಲ ಧರ್ಮಗಳು ಹೇಳುವುದು ಮನುಷ್ಯ ಧರ್ಮವನ್ನು ಉಳಿಸಿ ಎಂದೇ. ನಮ್ಮ ಮೇಲೆ ಎಷ್ಟೇ ಅಪಪ್ರಚಾರ ಮಾಡಿದರೂ ನಿಮ್ಮ ಬಣ್ಣಗಳು ಬಯಲಾಗುತ್ತಿವೆ. ಕರ್ನಾಟಕದ ಜನತೆ ಬುದ್ಧಿವಂತ ಜನತೆ, ದಕ್ಷಿಣ ಕನ್ನಡದ ಜನತೆಯೂ ಬುದ್ಧಿವಂತರ ಜನತೆ. ನಾವು ನಮ್ಮ ಹೋಟೆಲಿಗೆ, ನಮ್ಮ ಕಲಾಚಾರಕ್ಕೆ, ನಮ್ಮ ನಾಗಬನಗಳಿಗೆ, ನಮ್ಮ ಆಚಾರಗಳಿಗೆ, ನಮ್ಮ ಸಂಸ್ಕೃತಿಗಳಿಗೆ, ನಮ್ಮ ಊಟಕ್ಕೆ ಹೆಸರುವಾಸಿ ಆಗಬೇಕೇ ಹೊರತು ಕೋಮು ಗಲಭೆಗಲ್ಲ. ಅದು ಕರ್ನಾಟಕದ ಜನತೆಗೆ ಗೊತ್ತು. ನಿಮ್ಮ ಬೇಳೆಕಾಳು ಇಲ್ಲಿ ಬೇಯಲ್ಲ.